ಆಳಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಪಾರ್ಸಿಯನ್ ಬೋಟ್ ಮಗುಚಿ ಮೀನುಗಾರರು ಸಾವನ್ನಪ್ಪಿದ ಘಟನೆ ಮಂಗಳೂರು ದಕ್ಕೆಯ ಅಳಿವೆ ಬಾಗಿಲಿನಲ್ಲಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಬಂದರಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿ ಮೀನುಗಾರರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬೋಟ್ ದುರಂತಕ್ಕೀಡಾಗಿರುವ ವಿಚಾರ ತಿಳಿದು ಮನಸ್ಸಿಗೆ ಅತೀವ ನೋವಾಗಿದೆ. ವಿಚಾರ ತಿಳಿದ ತಕ್ಷಣವೇ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದೇನೆ. ಮೀನುಗಾರಿಕಾ ದೋಣಿ ದುರಂತದಿಂದ ಮೃತಪಟ್ಟ ವ್ಯಕ್ತಿಗಳಿಗೆ ಸರ್ಕಾರದಿಂದ ಪರಿಹಾರ ಧನ ಘೋಷಿಸುವ ಕುರಿತು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದೇನೆ. ಸಚಿವರ ಮೂಲಕ ಮುಖ್ಯಮಂತ್ರಿಗಳಿಗೆ ವಿಚಾರವನ್ನು ತಿಳಿಸಿದ್ದೇನೆ. ತಕ್ಷಣವೇ ಪರಿಹಾರ ಧನ ಘೋಷಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಈಗ ಒಬ್ಬ ಒಂದು ಈಗ ಪ್ರೀತಮ್ ಅಂತೇಳಿ ಕ್ಯಾಬಿನ್ ಒಳಗಿದ್ದವನನ್ನು ಅವರಲ್ಲೇ ಹೌದು ಅಲ್ಲೇ ಫುಲ್ಲು ಬಲೆ ಕವರ್ ಆಗಿದೆ. ವರಲಕ್ಕನ ಕೋಟ ಚಂದ ಪಕ್ಕದ ಚೇಂಜ್ ಆಗಿದ್ದು ಹತ್ತನೇ ಸತಿ ಹಣ ಮೂರನೇ ಸತಿ ಆಯುಷ್ ತೂದಾಂಡ ಎಲ್ಲೇ ಕಾಣಿದಲ್ಲ ಅವಳು ಅಂಚಿನ ಜಾಸ್ತಿನ ಎಲ್ಲ ಕಾಣಿದ್ರು. ನಿನ್ನೆ ಸಾಯಂಕಾಲ ಮಂಗಳೂರಿನ ಕಸಬ ಬೆಂಗ್ರೆ ಮತ್ತು ಬೊಕ್ಕಪಟ್ಟಣ ಬೆಂಗ್ರೆಯ ಪರಿಸರದ ಬಂಧುಗಳು ಶ್ರೀರಕ್ಷಾ ಅಂತ ಹೇಳುವಂಥ ಬೋಟಿನಲ್ಲಿ ಮೀನುಗಾರಿಕೆಯ ಹೋದಂಥ ಸಂದರ್ಭದಲ್ಲಿ ಮೀನು ಹಿಡಿಯುತ್ತಿರುವಂಥ ಸಂದರ್ಭದಲ್ಲಿ ಬಹಳ ದುರಂತದಲ್ಲಿ 6 ಜನರ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಪ್ರಾಣವನ್ನು ಕಳ್ಕೊಂಡ ನಂತರ ಉಳಿದಂಥ ಈ ಭಾಗದ ಬೇರೆ ಬೇರೆ ಬೋಟ್ಗಳು ಮತ್ತು ನಮ್ಮ ಕರಾವಳಿ ಪಡೆಯ ಅಧಿಕಾರಿಗಳು ಎಲ್ಲರೂ ಹೋಗಿ ಉಳಿದಂಥ ಸರಿಸುಮಾರು 18ರಿಂದ 19 ಜನರನ್ನು ರಕ್ಷಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಜೀವವನ್ನು ಕಳ್ಕೊಂಡಂಥ ವ್ಯಕ್ತಿಗಳ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ನಾನು ಸ್ಥಳೀಯ ಶಾಸಕನಾಗಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತೇನೆ. ಅದಲ್ಲದೆ ಆ ಒಂದು ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳುವಂಥ ವಿಶೇಷವಾದ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಘಟನೆಯ ಬೆಳಿಗ್ಗೆ ನನಗೆ ಮಾಹಿತಿಯನ್ನು ಕೊಟ್ಟ ನಂತರ ನಮ್ಮ ಗೌರವಾನ್ವಿತ ಹಿರಿಯರಾದ ನಿತಿನ್ ಕುಮಾರ್ ಅವರು ಆದಂಥ ವಿಷಯಗಳ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟ ನಂತರ ನಾನು ತಕ್ಷಣ ಕರಾವಳಿ ಪಡೆಯ ಅಧಿಕಾರಿಗಳೊಂದಿಗೆ ಫಿಶರೀಸ್ ಮತ್ತು ಇನ್ನಿತರ ಅಧಿಕಾರಿಗಳೊಂದಿಗೆ ಕೂಡ ಮಾತಾಡ್ತಾ ಕೊನೆಯದಾಗಿ ಇವತ್ತು ಮೀನುಗಾರಿಕಾ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೂಡ ನಾನು ಬೆಳಗ್ಗೆ ಗಮನಕ್ಕೆ ತಂದಿದ್ದೇನೆ. ಆ ಪ್ರಕಾರ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಶೇಷವನ್ನು ತಂದು